ನಾನು ನಿಮ್ಮ ಅರುಣ್ ಉಳ್ಳಾಲ್. ಸಂವಹನ ಕ್ಷೇತ್ರ, ಮಾಧ್ಯಮ ಕ್ಷೇತ್ರ ಎನ್ನುವಂಥದ್ದು ಈ ಸಮಾಜದ ಕೈಗನ್ನಡಿ ಇದ್ದ ಹಾಗೆ. ನಿರಂತರವಾಗಿ ನಾಗಲೋಟದಿಂದ ಸುದ್ದಿಯ ಪ್ರಚಾರ ಎನ್ನುವಂಥದ್ದು ಸಾಗ್ತಾ ಇದೆ. ಹಾಗಿರುವಾಗ ಅದಕ್ಕೆ ಬೇಕಿರುವಂತಹ ಹೊಸ ಹೊಸ ಸಾಧ್ಯತೆಗಳು ಮೂಡಿ ಬರುವಂತಹ ಅನಿವಾರ್ಯತೆ ಇದೆ. ಬಂಧುಗಳೇ, ನಲುಮೆಯ ಮಿತ್ರೆ ನಿರೂಪಣಾ ಕ್ಷೇತ್ರದಲ್ಲಿ ಮತ್ತು ಸಾಮೂಹಿಕ ಮಾಧ್ಯಮದ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪನ್ನು, ಸಾಧನೆಯನ್ನು ಮೂಡಿಸ್ತಾ ಬಂದಿರುವ ಶ್ರೀಮತಿ ಬಬಿತಾ ಲತೀಶ್ ಇವರ ನೇತೃತ್ವದಲ್ಲಿ ನ್ಯೂಸ್ ಸುದ್ದಿ ಎನ್ನುವಂತಹ ಯೂಟ್ಯೂಬ್ ಚಾನಲ್ ಒಂದು ಪ್ರಾರಂಭಗೊಂಡಿದೆ. ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಾನಲ್ ಅನ್ನು ವೀಕ್ಷಿಸಿ, ಲೈಕ್ ಕೊಟ್ಟು, ಅದಕ್ಕಿಂತಲೂ ವಿಶೇಷವಾಗಿ ಸಬ್ಸ್ಕ್ರೈಬ್ ಆಗಿ ತಮ್ಮ ಸ್ನೇಹಿತರಿಗೆ ಕೂಡ ಈ ವಿಚಾರವನ್ನು ತಿಳಿಸಿ, ಬಬಿತಾ ಲತೀಶ್ ಮತ್ತು ಅವರ ತಂಡ ಯಾವ ಉದ್ದೇಶ ಇಟ್ಟುಕೊಂಡು ಈ ಚಾನಲ್ ಅನ್ನು ಆರಂಭಿಸ್ತಾ ಇದ್ದಾರೋ ಆ ಎಲ್ಲ ಚಾನಲ್ನ ಉದ್ದೇಶವೀಡೇ ಇರುವಲ್ಲಿ ತಮ್ಮ ಪ್ರೋತ್ಸಾಹವನ್ನು, ತಮ್ಮ ಬೆಂಬಲವನ್ನು ಮತ್ತು ಜೊತೆಗಾರಿಕೆಯನ್ನು ನೀಡಿ ಅವರ ಜೊತೆಗಿದ್ದು ಸಹಕರಿಸಬೇಕಾಗಿ ಈ ಮೂಲಕ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಡುತ್ತಿದ್ದೇನೆ.